ಕಲಾವಿದರಿಗೆ ಪ್ಯಾಕೇಜ್ ಏನು ಘೋಷಣೆ ಮಾಡಿದ್ದಾರೋ ಹಾ ಅದು ಬರೀ ಆಶ್ವಾಸನೆ ಅಂತೇಳಿ ಹೇಳ್ಬೋದಷ್ಟೇ. ಯಾಕಂತಂದ್ರೆ ಹಾ ಕಳೆದ ವರ್ಷ ಘೋಷಣೆ ಮಾಡಿದ್ದು ಪಟ್ಟಿಯಲ್ಲಿ ಹೆಸರು ಇದ್ರೂ ಕೂಡ ಹ್ಮ್ ಕೆಲವು ಕಲಾವಿದರಿಗೆ ಅದು ಮುಟ್ಟಿಲ್ಲ. ಹಾ ಪ್ಲಸ್ 3,000 ಈ ಸಂದರ್ಭದಲ್ಲಿ ಯಾವುದಕ್ಕೂ ಅದು ಸಾಕಾಗುದಿಲ್ಲ ಅಂತಾನೆ ಹೇಳ್ಬಹುದು. ಹಾ ಆದ್ರೆ ಎಷ್ಟೋ ಕಲಾವಿದರು ಯಕ್ಷಗಾನವನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಹೌದು. ಈ ಲಾಕ್ಡೌನ್ ಯಾವಾಗ ಘೋಷಣೆ ಆಯ್ತು ಹಾ ಅದರಿಂದ ಅವ್ರಿಗೆ ಈಗ ಯಕ್ಷಗಾನವೂ ಇಲ್ಲ, ಆ ಕಡೆ ಸಂಬಳವೂ ಇಲ್ಲ. ಹ್ಮ್. ಕೆಲವು ಮೇಳಗಳು ಎಷ್ಟು ಯಕ್ಷಗಾನ ಆಯ್ತು ಅಷ್ಟೊತ್ತು ಮಾತ್ರ ಪೇಮೆಂಟ್ ಮಾಡ್ತಾರೆ. ಕಳೆದ ಬಾರಿ ಯಾರಾದ್ರೂ ನನಗೆ ಬಂದಿದೆ ಸರ್ಕಾರದ ದುಡ್ಡು ಅಂತ ಯಾರಾದ್ರೂ ಹೇಳಿದಾರಾ? ಕೆಲವು ಕಲಾವಿದರು ಮಾತ್ರ, ಹೆಚ್ಚಿನ ಕಲಾವಿದರು ಅಲ್ಲ. ಹೆಚ್ಚಿನವರು ನಮಗೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಹಾ 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 ಈ ಬಗ್ಗೆ ನಾನೊಬ್ಬರಲ್ಲಿ ಕೇಳಿದಾಗ ನೀವು ಅಪ್ಲಿಕೇಶನ್ ಕೊಟ್ಟದ್ದು ತಡ ಆಯ್ತಾ ಕೇಳಿದ್ದು. ಹಾ ಓಕೆ. ಆದ್ರೆ ಎಷ್ಟೋ ಕಲಾವಿದರದ್ದು ಪಟ್ಟಿಯನ್ನು ನಾನೇ ಕೊಟ್ಟಿದ್ದೇನೆ. ಹಾ ಹಾ ಆಮೇಲೆ ಇನ್ನೊಮ್ಮೆ ಹೇಳಿದ್ರು ನಿಮ್ಮದು ಅಕೌಂಟ್ ನಂಬರ್ ಸರಿ ಕೊಡ್ಲಿಲ್ವಾ ಅಂತ ಹೇಳಿ ಅದು ಕೊಟ್ಟಿದ್ದೇನೆ ಹೇಳಿದ್ರು. ಹಾ ಹಾ ಮತ್ತೆ ಆಶಾವಾದಿಗಳಾಗಿ ಅಂತ ಹೇಳಿದ್ರು. ಆಶಾವಾದಿಗಳು ಎಷ್ಟು ಸಮಯ ಅಂತ ಹೇಳಿ ಆಶಾವಾದಿಗಳಾಗಿರ್ಬೋದು. ಆಶಾವಾದಿಗಳಂದ್ರೆ ಎಲ್ಲಿಂದ ಹೇಳುದು? ಬೆಂಗಳೂರಿಂದ ಹೇಳುದಾ? ಯಾರು ಹೇಳುದು? ಇಲ್ಲಿಂದ? ಇಲ್ಲಿಂದ. ಹಾ ಆಮೇಲೆ ಸಂಸ್ಕೃತಿ ಇಲಾಖೆ ಹೌದು ಬರಬಹುದು ಬರಬಹುದು ಅಂತೇಳಿ ಶಾಸಕರ ಬೆನ್ನಿಡೀರಿ ಅಂತ ಹೇಳಿದ್ರು. ಹಾ ಅದು ಯಾವುದು ಕೂಡ ಸಹಕಾರಿ ಆಗುದಿಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕಂತಂದ್ರೆ ಇಷ್ಟು ಸಮಯ ಆದ್ರೂ ಕೂಡ 1 ವರ್ಷ ಆಯ್ತು, ಅದೇ ಬರ್ಲಿಲ್ಲ. 2,000 ಬರ್ಲಿಲ್ಲ. ಇನ್ನು ಈಗ ಈ ಸಲ ಘೋಷಣೆ ಆದ್ರೆ 3,000 ಬಂದಿತ್ತೆ. ಒಂದು ವೇಳೆ ಬಂದ್ರೂ ಕೂಡ ಅದು 3,000 ಎಲ್ಲಿಗೆ ಸಾಕಾದೀತು? ಅಂದ್ರೆ ಅದನ್ನ ಯಕ್ಷಗಾನವನ್ನ ನಂಬಿ ಎಷ್ಟು ಕುಟುಂಬಗಳಿಗೆ ಇರ್ತವೆ. ಕಾರ್ಯಕ್ರಮ ಇಲ್ಲ ಅಂತಾದ್ರೆ ಅವರಿಗೆ ದುಡಿಮೆ ಇಲ್ಲ, ಬೇರೆ ಉದ್ಯೋಗಕ್ಕೆ ಹೋಗುವಾಗೂ ಇಲ್ಲ. ಹಾಗಿರುವಾಗ ಇದು ಘೋಷಣೆ ಸರಿಯೋ ಅಥವಾ ಕಾರ್ಯರೂಪಕ್ಕೆ ಬರುತ್ತದೋ ಇಲ್ವೋ ಅಂತ ಹೇಳಿ ಬಂದ ಮೇಲೆ ಗೊತ್ತಾಗ್ಬೇಕಲ್ಲದೆ ಈಗ ಏನು ಹೇಳಲಿಕ್ಕೆ ಆಗುದಿಲ್ಲ.